ದಿವಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ಪಡೆಯ ವತಿಯಿಂದ ಈ 2023ನೇ ಸಾಲಿನ ಮುಂಗಾರಿನ ಹಿನ್ನೆಲೆಯಲ್ಲಿ ಮಳೆಗಾಲದ ಹಿನ್ನೆಲೆಯಲ್ಲಿ ಮಳೆಗಾಲದ ಪೂರ್ವ ಸಿದ್ಧತಾ ಶಿಬಿರವನ್ನು ಮತ್ತು ವ್ಯವಸ್ಥೆಯನ್ನು ಪರಿಶೀಲಿಸಲಾಯಿತು. ನಮ್ಮ ಗೃಹ ರಕ್ಷಕ ದಳದ ವಶದಲ್ಲಿರುವಂತಹ ಎಲ್ಲ ಸಲಕರಣೆಗಳನ್ನು ಅದನ್ನು ಪರಿಶೀಲಿಸಿ ಅದು ಸುಸ್ಥಿತಿಯಲ್ಲಿದೆ ಅನ್ನೋದನ್ನು ಪರಿಶೀಲಿಸಲಾಯಿತು. ರೈನ್ ಕೋಟ್ಗಳಿರ್ಬೋದು, ರೈನ್ ಬೂಟ್ಗಳಿರ್ಬೋದು, ಲೈಫ್ ಬಾಯ್ಗಳು ಮತ್ತು ಹಾಗೆ ಇನ್ಫ್ಲೇಟಬಲ್ ಬೋಟ್ಸ್, OBM ಮೆಷಿನ್, ಹಾಗೆ ಎಲ್ಲ ಪರಿಕರಗಳನ್ನು ನಾವು ಪರಿಶೀಲಿಸಿ ಅದು ಸುಸ್ಥಿತಿಯಲ್ಲಿದೆ ಅಂಥೇಳಿ ಕನ್ಫರ್ಮ್ ಮಾಡಿಕೊಳ್ಳಲಾಯಿತು. ಮುಂಬರುವ ಜೂನ್ ತಿಂಗಳಿಂದ ಆರಂಭವಾಗುವಂತಹ ಮಳೆಗಾಲಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಯಿತು. ಸಾಕಷ್ಟು ಪೂರ್ವಭಾವಿ ತಯಾರಿಗಳನ್ನು ನಡೆಸಿದಲ್ಲಿ ಮುಂಬರುವಂತಹ ತೊಂದರೆಗಳನ್ನು ನಾವು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯವಿದೆ. ಜಿಲ್ಲಾಡಳಿತದ ಸೂಚನೆಯಂತೆ ಜಿಲ್ಲಾಡಳಿತಕ್ಕೆ ಸಹಕಾರ ನೀಡುವ ದೃಷ್ಟಿಯಲ್ಲಿ ಈ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಅದೇ ರೀತಿಯಲ್ಲಿ ಉಪ್ಪಿನಂಗಡಿ, ಸುಬ್ರಹ್ಮಣ್ಯ, ಬಂಟ್ವಾಳ, ಮುಲ್ಕಿ ಎಲ್ಲ ಕಡೆಯ ಘಟಕಾಧಿಕಾರಿಗಳಿಗೂ ಸಹ ಅಲ್ಲಿ ಸಹ ನಾವು ಇನ್ಫ್ಲೇಟಬಲ್ ಬೋಟ್ಗಳನ್ನು ಕೊಟ್ಟಿರ್ತೇವೆ. ಅದನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಮಳೆಗಾಲ ಬಂದಾಗ ಈಗಲೇ ಸಿದ್ಧತೆ ಮಾಡಿಕೊಂಡಲ್ಲಿ ಆಸ್ತಿಪಾಸ್ತಿ ಹಾನಿ ಆಗದಂತೆ, ಜನರ ಜೀವಕ್ಕೆ ತೊಂದರೆ ಆಗದಂತೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಇದೊಂದು ಗೃಹ ರಕ್ಷಕರ ಸಾಮಾಜಿಕ ಹೊಣೆಗಾರಿಕೆ. ಜಿಲ್ಲಾಧಿಕಾರಿಯವರ ಆದೇಶದಂತೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಯಶಸ್ವಿಯಾಗಿ ಕೆಲಸ ನಿರ್ವಹಿಸೋಣ. ಜೈ ಹಿಂದ್. ಈಗಾಗಲೇ ಜಿಲ್ಲಾ ಸಮಾದೇಶರು ತಿಳಿಸಿದ ಹಾಗೆ ನಾವು ಮುಂದಿನ ಮುಂಗಾರು ಮಳೆಯಲ್ಲಿ ಸಂಭವಿಸಬಹುದಾದ ಅವಘಡವನ್ನು ತಪ್ಪಿಸಲು ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇವತ್ತು ಎಲ್ಲ ಅದನ್ನು ಸಿದ್ಧತೆ ಮಾಡಿಕೊಂಡು ಜಿಲ್ಲಾ ಸಮಾದೇಶ ತಿಳಿಸಿದ ಹಾಗೆ ಎಲ್ಲಿ ಮಳೆ ಹಾನಿ ಇರುವ ಪ್ರದೇಶಗಳಲ್ಲಿ ಮುಲ್ಕಿ, ಬಂಟ್ವಾಳ, ಸುಬ್ರಹ್ಮಣ್ಯ ಮತ್ತು ಉಪ್ಪಿನಂಗಡಿ ಮತ್ತು ಮಂಗಳೂರಲ್ಲಿ ಇಲ್ಲೆಲ್ಲ ಅವರಿಗೆ ನೀಡಲ್ಪಟ್ಟ ಸಲಕರಣೆಗಳನ್ನು ನೀಡಿದ್ದೇವೆ ಮತ್ತು ಮಾಹಿತಿಗಳನ್ನು ಕೂಡ ನೀಡಿದ್ದೇವೆ. ಮುಂದೆ ಬರುವ ಮಳೆಗಾಲದಲ್ಲಿ ನಮ್ಮ ಗೃಹ ರಕ್ಷಕರು ಸಿದ್ಧರಿದ್ದೇವೆ ಎಂಬ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.